ಶಕ್ತಿನಗರದಿಂದ ಶ್ರೀ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭಕ್ತರು ಪಾದಯಾತ್ರೆ ನಡೆಸಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಶಕ್ತಿನಗರ ಇದರ ವತಿಯಿಂದ ಈ ಪಾದಯಾತ್ರೆ ಆಯೋಜಿಸಲಾಗಿದ್ದು, ನೂರಾರು ಭಕ್ತರು ಕಾಲ್ನಡಿಗೆ ಮೂಲಕ ಪೊಳಲಿ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡಿದ್ದಾರೆ. 3ನೇ ವರ್ಷ ನಡೆಯುತ್ತಿರುವ ಪೊಳಲಿ ಅಮ್ಮ ನಡೆ ನಮ್ಮ ನಡೆ ಎಂಬ ಈ ಪಾದಯಾತ್ರೆಗೆ ಶಕ್ತಿನಗರದ ವೈದ್ಯನಾಥ ದೈವಸ್ಥಾನದ ಬಳಿ ಚಾಲನೆ ನೀಡಲಾಯಿತು. ವೈದ್ಯನಾಥ ದೈವಸ್ಥಾನದಿಂದ ಮುತ್ತಪ್ಪ ಗುಡಿ ಕುಲಶೇಖರ ವಾಮಂಜೂರು ಮೂಲಕವಾಗಿ ಹೆದ್ದಾರಿಯಾಗಿ ಪೊಳಲಿ ಕ್ಷೇತ್ರ ತಲುಪಿದೆ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್.ಕೆ. ಪುರುಷೋತ್ತಮ ಅವರು ಶಕ್ತಿನಗರದ ಹಿಂದೂ ಜಾಗರಣ ವೇದಿಕೆ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಅರ್ಚಕರು ಪೊಳಲಿ ರಾಜರಾಜೇಶ್ವರಿ ದೇವಿಯ ಆಶೀರ್ವಾದ ಎಲ್ಲರಿಗೂ ದೊರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಕಿಶೋರ್ ಕುಮಾರ್, ನ್ಯಾಯವಾದಿ ಹರೀಶ್, ನಂದಕಿಶೋರ್, ಪಾಲಿಕೆ ಸದಸ್ಯೆ ವನಿತಾ ಪ್ರಸಾದ್, ಕಿಶೋರ್ ಕೊಟ್ಟಾರಿ ಮೊದಲಾದ ಪ್ರಮುಖರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಪೊಳಲಿಗೆ ಒಂದು ಪಾದಯಾತ್ರೆ ಮಾಡುವಂಥ ಒಂದು ಇದನ್ನು ಇಟ್ಟುಕೊಂಡಿದ್ದಾರೆ. ಆ ಪ್ರಕಾರ ಆ ಪಾದಯಾತ್ರೆಯನ್ನು ಆ ದೇವರು ಸುಸೂತ್ರಗೊಳಿಸಿ ಪಶ್ಯನ್ ಮಹಾವಿಷ್ಣು ವಿಸ್ಮೃತಿ ಪರಾಧಿ ಅಂದರೆ ದೇವರನ್ನು ವಿಸ್ಮೃತಿ ಅಂದರೆ ಮರೆಯುವುದು ದೊಡ್ಡ ಅಪರಾಧ ಅಂತ. ಯಾಕಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅಂತ ಆದಿಮೂಲ ಅಂತ ಭಗವಂತ. ಅದೇ ರೀತಿ ಲಕ್ಷ್ಮಿ ಹಾಗೂ ಪರದೇವತರು ಮನುಷ್ಯ ಅದರ 5ನೇ ಶ್ರೇಣಿಯಲ್ಲಿ ಬರ್ತಾರೆ ದೇವತೆಗಳ ನಂತರ. ಅಂದರೆ ಮನುಷ್ಯನಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ ದೇವತೆಗಳು, ಅಂದರೆ ದೇವತೆಯನ್ನು ಸ್ಮರಿಸುವಂಥ ಒಂದು ಶಕ್ತಿ. ಆ ಪ್ರಕಾರ ಆ ಪೊಳಲಿ ಕ್ಷೇತ್ರಕ್ಕೆ ಹೋಗುವಂಥ ಒಂದು ಒಳ್ಳೆಯ ಯಾತ್ರೆ. ಅದೇ ರೀತಿ ತನ್ಮೂಲಕ ಹಿಂದೂ ಸಂಘಟನೆಯನ್ನು ಮತ್ತೆ ಬಲಪಡಿಸಿ ನಾವು ಸರ್ವೇದಂ ಕಲ್ಮಂ ಬ್ರಹ್ಮಾಸಿ ಅಂದರೆ ಎಲ್ಲ ಕಡೆ ಭಗವಂತನ ಒಂದು ಅಸ್ತಿತ್ವವನ್ನು ಕಾಣುವಂಥ ಹಿಂದೂ ಧರ್ಮ. ಅಂದರೆ ಪ್ರತಿಯೊಂದು ಕಡೆ ಪ್ರತಿಯೊಂದು ಜೀವಿಗಳಲ್ಲಿ ಪರಮಾತ್ಮನ ಒಂದು ಅವಿಷ್ಟಾರ್ಥ ಉಂಟು ಅಂತ ಹೇಳುವಂಥ ಕಾಣುವಂಥ ಹಿಂದೂ ಧರ್ಮ ವಿಶೇಷವಾಗಿ. ಅದೇ ರೀತಿ ರಾಕ್ಷಸಿ ಪ್ರವೃತ್ತಿ ಹೊರಗಿಂದ ಕಂಡು ಬಂದರು. ಅದೇ ರೀತಿ ದೈವಿಕ ಪ್ರವೃತ್ತಿ, ದೇವರು ಎರಡನ್ನು ಸೃಷ್ಟಿ ಮಾಡಿದ್ದಾನೆ ಜಗತ್ತಲ್ಲಿ, ಕತ್ತಲು ಮತ್ತು ಹಗಲು. ಅದೇ ರೀತಿ ಎಲ್ಲವನ್ನು ಸೃಷ್ಟಿ ಮಾಡಿದ ಭಗವಂತನು. ಅದೇ ರೀತಿ ವಿಶೇಷವಾಗಿ ಸರ್ವ ಹೆಣ್ಣು ಗಂಡು ಪ್ರತಿಯೊಂದು ಸೃಷ್ಟಿ ಮಾಡಿದ ಭಗವಂತ. ಆದರೆ ನಾವು ಅದನ್ನು ದಿವ್ಯತೆಯನ್ನು ಕಡೆಗೆ ಕೊಂಡೋಗುವಂಥ ಹಿಂದೂ ಧರ್ಮ, ಅದರಿಂದ ಬೆಳಕಿನಡೆ, ಅದರಿಂದ ಅಸತೋಮಯ ಯಾರು ಇದು ಉಂಟು ಸ್ತೋತ್ರ. ಆ ಪ್ರಕಾರ ನಾವು ಮಾಡಿರುವಂಥ ಈ ಸೇವೆ ದಿವ್ಯ ನಡೆಗೆ ಹಿಂದೂ ಜಾಗರಣ ವೇದಿಕೆಯವರು ಹಮ್ಮಿಕೊಂಡಂಥ ಇವತ್ತಿನ ಈ ಕಾರ್ಯಕ್ರಮ ವೈದ್ಯನಾಥನ ಈ ಪುಣ್ಯ ಮಣ್ಣಿನಿಂದ ಪೊಳಲಿ ರಾಜರಾಜೇಶ್ವರಿ ಅಮ್ಮನ ನಡೆಗೆ ದೇಹ ದಂಡನೆ ಮಾಡಿಕೊಂಡು ಪಾದಯಾತ್ರೆ ಮುಖಾಂತರ ಆ ದೇವಿಯ ಸನ್ನಿಧಿಗೆ ಹೋಗುವುದಂತೇಳಿ ಸಂಕಲ್ಪ ಮಾಡಿದ್ದಾರೆ ಹಿಂದೂ ಜಾಗರಣ ವೇದಿಕೆಯ ಶಕ್ತಿನಗರ ಈ ಪ್ರಖಂಡದ ಎಲ್ಲ ಯುವಕರು ಸೇರಿ ಸಂತೋಷ್, ರಾಜೇಶ್ ಮತ್ತು ಅವರ ತಂಡ. ಇಲ್ಲಿಂದ ಅಲ್ಲಿ ತನಕ ಆ ದೇವರು ನಾವು ಪಾದಯಾತ್ರೆ ಮಾಡುವಾಗ ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟು ಇಲ್ಲಿಯ ವೈದ್ಯನಾಥನು ಈ ಪ್ರದೇಶದ ವೈದ್ಯನಾಥ ಸ್ವಾಮಿ ನಮ್ಮೆಲ್ಲರನ್ನು ಅರಸಿ ಮುಂದೆ ಬರುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಈ ಊರಿಗೆ ಯಾರೆಲ್ಲ ಇವತ್ತು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಪೂರ್ಣ ರೀತಿಯಂತಹ ದೇವರು ವೈದ್ಯನಾಥ ಮತ್ತು ಆ ಪೊಳಲಿಯ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ಮಾಡಬೇಕು. ಆ ಮುಖಾಂತರ ಇವತ್ತು ನಡೆಯುವಂಥ ಈ ಪಾದಯಾತ್ರೆಯಲ್ಲಿ ಎಷ್ಟು ಜನ ನಾವೆಲ್ಲ ಸೇರಿದ್ದೇವೆ, ನೀವೇನೇನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪವನ್ನೆಲ್ಲ ಈಡೇರಿಸುವಂಥ ಶಕ್ತಿ ಆ ವೈದ್ಯನಾಥ ಮತ್ತು ಆ ತಾಯಿ ರಾಜರಾಜೇಶ್ವರಿ ನೀಡಬೇಕೆಂದಿಲ್ಲಿ ಆ ವೈದ್ಯನಾಥನಲ್ಲಿ ಪ್ರಾರ್ಥನೆ.